ರಾಷ್ಟ್ರೀಯ ಹೆದ್ದಾರಿ 169ರ ವಿಸ್ತರಣಾ ಕಾಮಗಾರಿ ನಡೀತಾ ಇರುವ ಮೂಡುಬಿದ್ರೆ ವ್ಯಾಪ್ತಿಯ ಮಿಜಾರು ಬೆಳ್ಳಚ್ಚಾರು ಜಂಕ್ಷನ್ ಭಾಗದಲ್ಲಿ ರಸ್ತೆ ಸುರಕ್ಷತೆ, ಮಳೆ ನೀರು ವಿಲೇವಾರಿ ಹಾಗೂ ವಾಹನ ಸಂಚಾರಕ್ಕೆ ಸಂಬಂಧಿಸಿ ಹಲವು ಸಮಸ್ಯೆಗಳು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಸರಣಿ ಅಪಘಾತಗಳು ಸಂಭವಿಸುತ್ತಿರುವಂತಹ ಹಿನ್ನೆಲೆ ಮೇಲ್ಸೇತುವೆ, ಸಮರ್ಪಕ ಚರಂಡಿ ವ್ಯವಸ್ಥೆ ಹಾಗೂ ಸುರಕ್ಷಿತ ತಿರುವು ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹಿಸಿದ್ದು 1 ತಿಂಗಳೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ನಾಗರಿಕ ಹಿತರಕ್ಷಣಾ ವೇದಿಕೆಯ ಸಂಚಾಲಕ ಸುಧಾಕರ್ ಪುಂಜಾ ಈ ಕುರಿತು ಮಾಹಿತಿ ನೀಡಿ, ಇತ್ತೀಚೆಗೆ ನಡೆದ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರ 2 ಕಾಲುಗಳು ಮುರಿದು ಆಸ್ಪತ್ರೆಗೆ ದಾಖಲಾಗಿದ್ದು, ಬಳಿಕ 2 ವಿದ್ಯಾರ್ಥಿಗಳು ಅಪಘಾತಕ್ಕೀಡಾಗಿದ್ದಾರೆ. ವಾಹನಗಳ ದಟ್ಟ ಸಂಚಾರದಿಂದ ಪಾದಾಚಾರಿಗಳಿಗೆ ರಸ್ತೆ ದಾಟುವುದು ಅಪಾಯಕಾರಿಯಾಗಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು ಸುರಕ್ಷತೆಯನ್ನು ಗಮನದಲ್ಲಿಟ್ಟು ಹೊಸಬೆಟ್ಟು ಭಾಗದಲ್ಲಿ ಮೇಲ್ಸೇತುವೆ ಅಥವಾ ಪಾದಚಾರಿ ಮೇಲ್ಸೇತುವೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಸ್ಥಳೀಯರಾದ ರಾಮಕೃಷ್ಣ ಶೆಟ್ಟಿ, ಸುರೇಶ್ ಶೆಟ್ಟಿ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದು, ಮಾನವ ಜೀವಕ್ಕೆ ಅಪಾಯ ಉಂಟು ಮಾಡ್ತಾ ಇರುವ ಹೆದ್ದಾರಿ ಸಮಸ್ಯೆಗಳಿಗೆ ತಕ್ಷಣ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿದರು. ಸಪೋರ್ಟ್ ಮಾಡ್ಕೊಳ್ಳಿ ಸೀದಾ ಕೈకి దిక్కు జరా ಜನಕ್ಕಲೆ ಪ್ರತಿನಿಧಿ ಪೂರ ಪ್ರತಿಯೊಂದು ಆಟೋದ ಲೋಕಲ್ ಎಂಕ್ಲೈಕ್ ಲೀಡರ್ಶಿಪ್ ಜಾತೆ ಎದುರು ಪೋರೆ ಪ್ರತಿಯೊಂದರಲ್ಲಿ ಎಂಕ್ಲು ತಂದ ಆತ್ ಮಸ್ತ್ ನಾಲೆಜ್ ಸುರಕ್ಷೆ ಪೂಂಜರೆ ಬಾವ ಕೈಯರ್ಪುರಲ್ಲರಿ ಪೂರ ಬರಡು. ಜಿಲ್ಲಾಧಿಕಾರಿಗಳು, ನಮ್ಮ MLA ಅವರು, MP ಅವರು ಮತ್ತು ಗುತ್ತಿಗೆದಾರರು ಮತ್ತು ನಮ್ಮ ಪಂಚಾಯತ್ಗೆ ಇದುವರೆಗೆ 1 ವರ್ಷದಿಂದ ನಮಗೆ ಯಾವುದೇ ಉತ್ತರ ಕೂಡ ಬರಲಿಲ್ಲ. ತಿರುಗಲು ಅವಕಾಶ ಕೊಡದಿದ್ದರು ಒಂದು ನಮಗೆ ಮೇಲ್ಸೇತುವೆ, ಓವರ್ ಬ್ರಿಡ್ಜ್ ನಡ್ಕೊಂಡು ಹೋಗೋ ವ್ಯವಸ್ಥೆ ಆದರೂ ಮಾಡಿಕೊಡಬೇಕು. ಯಾಕಂದರೆ ಈ ಕಡೆಯಿಂದ ಮೂಡುಬಿದಿರೆ ಹೋಗುವವರು 3 ರಸ್ತೆ 4 ರಸ್ತೆ ದಾಟಿ ಆಚೆ ಹೋಗಬೇಕು, ಅಥವಾ ಮೂಡುಬಿದಿರೆ ಬರುವವರು ಸರ್ವಿಸ್ ಬಸ್ಗಳಲ್ಲಿ ಅಲ್ಲಿ ಇಳಿದು 4 ರಸ್ತೆ ದಾಟಿ ಈ ಕಡೆ ಬರಬೇಕು. ಮೊನ್ನೆ ಕಳೆದ ವಾರದಲ್ಲಿ 4 ಅಪಘಾತ ಆಗಿದೆ. ಈಗ ಒಂದು ಹೆಂಗಸು ನಿನ್ನೆ ಕಾಲು ಮುರಿದು 2 ಕಾಲು ಮುರಿದು ಆಸ್ಪತ್ರೆಯಲ್ಲಿದ್ದಾರೆ. ಇದಕ್ಕಾಗಿ ನಾವು ಒಂದು ಮನವಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮನವಿಗೆ ಸ್ಪಂದನೆ ಸಿಗದಿದ್ದರೆ ನಾವು ಪ್ರತಿಭಟನೆ ಕೂಡ ತಯಾರಿದ್ದೇವೆ. ಅವರು ಹಿಂದೆ ಮನವಿ ಮಾಡಿದ್ರಲ್ಲ, ಅದಕ್ಕೇನು ರೆಸ್ಪಾನ್ಸ್ ಇರಲಿಲ್ವಾ? ನಾವು ಕೊಟ್ಟ ಮನವಿಗೆ 1 ವರ್ಷ, ಇಂದಿಗೆ 1 ವರ್ಷ. ಯಾರಿಗೆಲ್ಲ ಕೊಟ್ಟಿದ್ದೀರಿ? MLA ಕೊಟ್ಟಿದ್ದೇವೆ, MP ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ, ರಾಷ್ಟ್ರೀಯ ಹೆದ್ದಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಿದ್ದೇವೆ, ದಿಲೀಪ್ ಬಿಲ್ಡ್ಕೋನ್ ಅವರಿಗೆ ಕೊಟ್ಟಿದ್ದೇವೆ ಮತ್ತು ಅಖಿಲ್ ಅಹಮದ್ ರಾಷ್ಟ್ರೀಯ ಹೆದ್ದಾರಿ ಇವರಿಗೆ ಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಪಂಚಾಯತ್ ಕೂಡ ಕೊಟ್ಟಿದ್ದೇವೆ. ಪಂಚಾಯತ್ನವರಿಗೆ ಅವರಿಗೊಂದು ಸೂಚನೆ ಕೊಡಿ ಅಂತ, ಅವರಿಗೊಂದು ಮನವಿ ಕಳಿಸಿ ಅಂತ ಹೇಳಿದ್ದೇವೆ. ಇದುವರೆಗೆ ಯಾರಿಂದಲೂ ಉತ್ತರ ಬರಲಿಲ್ಲ. 6, 8, 10 ಜನರಿಗೆ ಮೇಲ್ ಮಾಡಿದ್ದೇವೆ, ಯಾವ ಉತ್ತರವೂ ಬರಲಿಲ್ಲ ಎಷ್ಟುವರೆಗೆ. ಅಂದರೆ ಜನರ ಜೀವದ ಮೇಲೆ ಚೆಲ್ಲಾಟ ಆಡ್ತಾ ಇದೆ. ಜನರ ಜೀವ ಅಂದರೆ ಇಷ್ಟು ಹಗುರಾಗಿದೆ. ಜನರು ಮುಲ್ಪ ಇಂಚಿನ ಪಂಡ ಜನಕ್ಕಲಿಗೆ ಈ ಮೇಡ್ದ ಆಮೇಲೆ ಪೋಪುನ ಅಂಚಿನ ಒಂದು ಅವಕಾಶ ಇಜ್ಜಿ ಮುಲ್ತ ಸಾಮಾನ್ಯ ಜನಕ್ಕಳಿತ ದಾದ ಪಣದಲ್ಲಿ ಪಂಡ ಎಂಕ್ಲೆಗೆ ಏನು ಓಪನ್ ಮಲ್ತದ ಕೊರಲೇನು ಪಣದಲ್ಲಿ ದಯ ಪಂಡ ಅಕ್ಲೆಗೆ ಭಂಗ ಒಂದುಂಡು ಇತ್ತೆ ಮುಲ್ಪಣೆ ಒಂಜಿ ರಡ್ಡು ಮೂಜಿ ಆಕ್ಸಿಡೆಂಟ್ ಕೊಡೆ ಮುರೆಂಡಾಂಡು ಒಂಜಿ ಪೊಂಜೆನ ರಡ್ಡು ಕಾರ್ಲ ಕಟ್ಟಾತಂದ್ರೆ ಇತ್ತೆ ಆ ರಡ್ಡು ಕಾರ್ ಕಟ್ಟಾಯಿನ ಪೊಂಜೆಗೆ ಹೈವೇದ ಕುಲ್ದಾದ ಹೆಲ್ಪ್ ಮಲ್ಪೇರ ಆತಂದ ನಮ್ಮ ಗೌರ್ಮೆಂಟ್ ದಾದ ಕೊರ್ಪುಂಡ ಉನ್ನತ ಬಗ್ಗೆ ಏರಲ್ಲ ಕೇಳುವಾರೆ ಏರ್ಲ ಕೇಳಿದ್ರೆ ಅಕ್ಕಲ ಇಲ್ಲದ ಅಕ್ಲೆಗೆ ಆ ಪೊಂಜೆಗೆ ಬೇನಿನ ತಡೆಪುನಂಚಿನ ಶಕ್ತಿ ಒಂದು ಮತ್ತೆ ಏರ್ ಅಕ್ಲೆಗೆ ಸಾಂತ್ವನ ಮಲ್ಪೇರು ಏರ್ಲ ಮಲ್ಪುಜೇರಿ ಮೂಲ ಒಂಜಿತ್ತೆ ಇರುವೈಲು ಪೋಪಿನ ರೋಡ್ ಉಡಿ ಅನ್ನುವುದಿಲ್ಲ. ಈ ಇರುವೈಲು ಪೋಪಿನ ರೋಡ್ ಉಡಿ ದಾದ ಒಂದುಂಡು ಪಂಡ ನೆಕ್ಲೆಗೆ ಒಂಜಿ ಮೋರಿದ ವ್ಯವಸ್ಥೆ ಮಲ್ತಿಜೇರಿ ನೀರು ಎಂಜಿನ ಹಾಕೊಂಡು ಪಂಡ ಆ ಮೇಡ್ದು ಅಕಲು ಪಣೊಂದಿಲ್ಲ 4 ಮೇತ ನೀರ್ಲ ಒಟ್ಟು ಬರ್ತದೆ ಬರ್ಸ ಬನ್ನಗ ನೆತ್ತ ಮಿತ್ತಡು ಕೆರೆತಲಕ ಉಂತುನು ನೀರು 5 ಬೊಕ್ಕ ಆ ಒಂದು ಇತ್ತ ಪಾರ್ದಿನ ಮೋರಿ ಆಯ್ತ ಮಿತ್ತುಂಡು ಆ ಮೋರಿದ ಮಿತ್ತಡು ಅದು ನೀರು ಪೋಡು ಆ ಇಕ್ಕಲು ಒಂಜಿ ಸರಿಯಾದ ವ್ಯವಸ್ಥೆ ಮಲ್ತಿಜೇರಿ ದಯ ಪಂಡ ಎಂಕಲ್ನ ವ್ಯವಸ್ಥೆ ಈತ ನಿಷ್ಕ್ರಿಯವಾದುಂಡು ಪಂಡ DBL ದಯಗೂ ಕಾಂಟ್ರಾಕ್ಟ್ ಕೊಡ್ತಾರೆ. DBL ದಯ ಅವೇನು ಮಲ್ತದು ಕೊರಡೆಂಕ್ಲೆ ಆ ಬೇಲೇನು ದಯಗೆ ಮಲ್ತಿಜೇರಿ ಪಂಡ್ಪುಣ ಎಂಕಲ್ನ ಪ್ರಶ್ನೆ ಎಂಕಲ್ನ ಇತ್ತ ಎಂಚಿನ ಬೇಡಿಕೆ ಅಂಡ ಒಂಜಿ ಸ್ಕೈ ವಾಕ್ ಅದು ಪಡು ಅತನ ಈ ಚರಂಡಿ ವ್ಯವಸ್ಥೆ ಆಡು ಉನ್ನೇನು ಎಂಕ್ಲೆಗೆ
15 ದಿನತೊಲೆನಕ್ಕೆ ಎಂಕ್ಲೆಗ್ ಕರೆಕ್ಟ್ ಸರಿಯಾದ ರಿಪ್ಲೈನ್ ಕೊರಡು ಸರಿಯಾದ ರಿಪ್ಲೈನ್ ಕೊರ್ಜಿಂದಾಂಡ ಎಂಕಲು ನಾಗರಿಕ ಹಕ್ಕುಗಳ ಪರವಾದ ಉಗ್ರ ಹೋರಾಟ ಮಲ್ಪ ಈ ಮೂಲಕ ಅನ್ಪಣ